ನಾಗರಿಕತ್ವ ಹಾಗೂ ಪೌರತ್ವವನ್ನು ಧರ್ಮದ ಆಧಾರದಲ್ಲಿ ನೀಡದೆ ದಮನಕ್ಕೊಳಗಾಗಿ ಬಂದವರಿಗೆ ನೀಡಬೇಕು. ಒಂದು ಸಮುದಾಯಕ್ಕೆ ಧರ್ಮದ ಕಾರಣದಿಂದ ಪೌರತ್ವ ಹಾಗೂ ನಾಗರಿಕತ್ವ ನಿರಾಕರಿಸುವುದು ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಎಂದು ಪ್ರಗತಿಪರ ಚಿಂತಕ ಹಾಗೂ ಲೇಖಕ ಶಿವಸುಂದರ್ ಹೇಳಿದರು. ಕಾರ್ಕಳ ಬಂಡಿಮಠ ಬಸ್ ನಿಲ್ದಾಣದ ಪರಿಸರದಲ್ಲಿ ಎನ್ಆರ್ಸಿ, ಸಿಎಎ ಮತ್ತು ಎನ್ಪಿಆರ್ ವಿರೋಧಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ಆಯೋಜಿಸಿದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತೀಯ ನಾಗರಿಕ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿದಂತೆ ಈ ದೇಶದ ಮೇಲಿನ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಬಂದಂತಹ ನಾಗರಿಕರು ದೇಶದ ನಾಗರಿಕತ್ವ ನೀಡಬಹುದಾಗಿದೆ. ದೇಶದಲ್ಲಿ ಇದುವರೆಗೆ 3 ತಿದ್ದುಪಡಿಯಾಗಿದೆ. ಅದರಲ್ಲಿ ಕೊನೆಯ ತಿದ್ದುಪಡಿ ಧರ್ಮದ ಆಧಾರದ ಮೇಲೆ ನಡೆದಿದೆ ಎಂದರು. ನಮ್ಮ ಸಂವಿಧಾನ ಈ ದೇಶಕ್ಕೆ ಯಾರು ಈ ದೇಶದ ಪೌರರು ಅನ್ನೋ ಚರ್ಚೆ ಬಂದಾಗ ನಮ್ಮ ಸಂವಿಧಾನದ ಆರ್ಟಿಕಲ್ 5ರಿಂದ ಆರ್ಟಿಕಲ್ 11 ತನಕ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದೇಶ ನನ್ನದು ಅಂತ ಬಂದವರೆಲ್ಲರದು ಈ ದೇಶವೇ. ಹಿಂದೂ, ಮುಸ್ಲಿಂ, ಕ್ರಿಸ್ತ, ಇಸಾಯಿ ಎಲ್ಲರದು ಈ ದೇಶ. ಧರ್ಮಾಧಾರದಲ್ಲಿ ಈ ದೇಶದ ಪೌರತ್ವ ಯಾವತ್ತೂ ವಿಂಗಡಣೆ ಆಗಿಲ್ಲ. ನಮ್ಮ ನಾಗರಿಕತ್ವ ಕಾಯ್ದೆಗೆ 1955ರಲ್ಲಿ ನಾಗರಿಕತ್ವ ಕಾಯ್ದೆ ಆದರೆ 3 ತಿದ್ದುಪಡಿಗಳಾಗಿದ್ದಾವೆ. ಆ 3 ತಿದ್ದುಪಡಿಗಳಲ್ಲಿ ಈ ನಿಮ್ಮ ಕೊನೆಯ ತಿದ್ದುಪಡಿ ಮಾತ್ರ ಧರ್ಮಾಧಾರಿತವಾದಂಥ ವಿಭಜನೆಯನ್ನು ತರ್ತಾ ಇದೆ. ಇನ್ನೂ ಒಂದು ತುಂಬ ಮುಖ್ಯವಾದಂಥ ವಿಷಯ, ಸಿಎಎಯನ್ನು ಜಾರಿಗೆ ತರ್ತಿರೋದು ಏನೋ ಘನವಾದಂಥ ನಿರಾಶ್ರಿತರಿಗೆ ಆಶ್ರಯ ಕೊಡುವ ಉದ್ದೇಶದಿಂದಲ್ಲ. ನಮ್ಮ ದೇಶ ಧಾರ್ಮಿಕ ದಮನಕ್ಕೆ ತುತ್ತಾಗಿ ಬಂದಂಥ ನಿರಾಶ್ರಿತರಿಗೆ ಯಾವತ್ತೂ ಆಶ್ರಯ ಕೊಟ್ಟಿದೆ. 1948ರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂಥ 98 ಲಕ್ಷ ಜನ, 1971ರಲ್ಲಿ ಬಾಂಗ್ಲಾದೇಶದಿಂದ ಬಂದಂಥ 1,20,00,000 ಜನ, 1959ರಲ್ಲಿ ಚೈನಾ ಟಿಬೆಟ್ ಅನ್ನು ಆಕ್ರಮಣ ಮಾಡಿಕೊಂಡಾಗ ಟಿಬೆಟ್ ಇಂದ ಬಂದಂತ 12 ಲಕ್ಷ ಜನ. ನ್ಯಾಯವಾದಿ ಸುಧೀರ್ ಕುಮಾರ್ ಮರೋಳಿ, ಜೋಕಟ್ಟೆಯ ಅಶ್ರಫ್, ಉಡುಪಿ ಪ್ರಾಂತ್ಯದ ಧರ್ಮಗುರು ರೆವರೆಂಡ್ ಫಾದರ್ ವಿಲಿಯಂ ಮಾರ್ಟಿಸ್, ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಉಡುಪಿ ಜಿಲ್ಲೆಯ ಪ್ರಧಾನ ಸಂಚಾಲಕ ಸುಂದರ್ ಮಸ್ತರ್, ಅಬು ಸಫಿಯಾನ್, ವಕೀಲ ಶೇಖರ್ ಮಡಿವಾಳ ಮೊದಲಾದವರು ಹಾಜರಿದ್ದರು. इनकलाब इनसे नेहरू वाली, गांधी वाली